ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜಿ ನಮಿತಾ ಶೆಟ್ಟಿ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ವೀಕ್ಷಕರೇ, ಕಲಾವಿದ ಬಣ್ಣಗಳ ಮೂಲಕ ಚಿತ್ರಗಳಿಗೆ ಬಣ್ಣ ತುಂಬಿ ನಮ್ಮೆಲ್ಲರ ಕಣ್ಮನ ಸೆಳೆಯುತ್ತಾನೆ. ಅದೇ ರೀತಿ ಅಡುಗೆ ಮನೆಯಲ್ಲಿರುವಂತಹ ಕಲಾವಿದ ಅಂದರೆ ಬಾಣಸಿಗ ಪದಾರ್ಥಗಳ ಮೂಲಕ ಅಡುಗೆಯನ್ನು ತಯಾರಿಸಿ ರುಚಿಯನ್ನು ಸಿಂಪಡಿಸಿ ನಮ್ಮೆಲ್ಲರ ಮನಸ್ಸನ್ನು ಗೆಲ್ಲುತ್ತಾನೆ. ಇವತ್ತು ನಮ್ಮ ಪಾಠಶಾಲೆಯಲ್ಲಿ ನಮ್ಮ ಕಲಾವಿದೆಯಾಗಿ ನಮ್ಮ ಜೊತೆ ಬಂದಿದ್ದಾರೆ ವೀಣಾ ವಿಜಯ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಸೊ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ ಅಲ್ವಾ? ನೀವು ಮಾತ್ರ ಬರ್ತಾನೆ ಇರ್ತೀರಾ, ನಂಗೆ ಮಾತ್ರ ಸಿಗ್ತಾ ಇಲ್ಲ ಅನ್ಕೋತೀನಿ. ಸೊ ಇವತ್ತು ಏನ್ ಮಾಡ್ತಾ ಇದ್ದೀರಾ? ಇವತ್ತು ಫಸ್ಟ್ ನಿಮ್ಗೆ ಒಂದು ಸ್ವೀಟ್ ಮಾಡಿ ಕೊಡ್ತೇನೆ. ಸ್ವೀಟ್, ಓಕೆ. ಸೊ ಇದು ಯಾವ ಸ್ವೀಟ್ ಮಾಡ್ತಾ ಇದ್ದೀರಾ? ಸ್ವೀಟ್ ಅಂದ್ರೆ ಇದ್ರ ಕೇರಳದ ಓಣಂ ಟೈಮಲ್ಲಿ ಸ್ಪೆಷಲ್. ನಾನು ಅದಕ್ಕೆ ಕೇಳಿದ್ದೆ ಯಾವ ಸ್ವೀಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಕೇರಳದಿಂದ ಸ್ಟಾರ್ಟ್ ಮಾಡ್ತೇನೆ. ಜಾಸ್ತಿ ಆಗಿದ್ದನ್ನು ಮಾಡ್ತಾರಾ? ಕೇರಳ ಅಂದ್ರೆ ಓಣಂ ಟೈಮಲ್ಲಿ ಅದು ಹೆಚ್ಚಾಗಿ ಮಾಡುದು. ನಿಮ್ಮ ಓಣಂ ಅದಕ್ಕೆ ನಂತರ ಸದ್ಯ ಅಂತ ಏನೋ ಹೌದೌದು. ಸೊ ಅದ್ರಲ್ಲಿ ಇದು ಬಂದೇ ಬರುತ್ತೆ. ಅದರಲ್ಲಿ ಸಹ ಕ್ಯಾನನೂರ್ ಸೈಡ್ ಅಲ್ಲಿ ಇದು ಮಸ್ಟ್ ಅಂತೆ. ಓಕೆ, ದಿಸ್ ಇಸ್ ಮಸ್ಟ್. ಬೇರೆ ಕೇರಳದ ಬೇರೆ ಪಾರ್ಟ್ ಅಲ್ಲಿ ಇದು ಕಂಪಲ್ಷನ್ ಅಲ್ವಾ? ಹಾಗಾದ್ರೆ ಅಷ್ಟು ಕಂಪಲ್ಸರಿ ಇಲ್ಲ. ಈ ಸೈಡ್ ಬರುವಾಗ ಮಂಗಳೂರಿಂದ ಹತ್ತಿರ ಅಲ್ಲ, ಅವರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಸೊ ಓಣಂ ಅಂತೂ ಆಯ್ತು, ಬಟ್ ಓಣಂ ಸದ್ಯದಲ್ಲಿ ಮಾಡುವಂತ ಒಂದು ಸ್ವೀಟ್ ನ ಈಗ ಮಾಡಿ. ಸೊ ಎಸ್ ಮೇಡಮ್, ಈಗ ಸ್ವೀಟ್ ಮಾಡ್ಕೊಡ್ತೀನಿ, ಅದರಲ್ಲೂ ಓಣಂ ಸ್ಪೆಷಲ್ ಸ್ವೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಏನ್ ಮಾಡ್ಬೇಕೀಗ? ಫಸ್ಟ್ ಬಾಣಲೆ ಇಡುವ, ಬೆಲ್ಲ ಪಾಕ ಮಾಡು. ಪಾಕ ಮಾಡಬೇಕು. ಓಕೆ. ಸೊ ಹಾಗಾದ್ರೆ ಇದು ಬೆಲ್ಲದ ಸ್ವೀಟ್, ಸಕ್ಕರೆಯಿಂದ ಮಾಡೋದಲ್ವಾ? ಅಲ್ಲ, ಬೆಲ್ಲದ ಸ್ವೀಟ್. ಓಕೆ, ಸಕ್ಕರೆ ಕೂಡ ಮಾಡಬಹುದು. ಟೇಸ್ಟ್ ವೇರಿಯೇಷನ್ಸ್ ಬರುತ್ತೆ. ಹೌದೌದು. ಯಾವ ಚೆನ್ನಾಗಿರುತ್ತೆ? ಬೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಸ್ವಲ್ಪ ನೀರು ಹಾಕಿ ಅದಕ್ಕೆ. ಫಸ್ಟಿಗೆ ನೀರು ಆ್ಯಡ್ ಮಾಡೋದು? ಹೌದೌದು, ಸ್ವಲ್ಪ ಸಾಕು. ಈಗ ಬೆಲ್ಲ ಆ್ಯಡ್ ಮಾಡ್ತೇನೆ. ಇದಕ್ಕೆ ಯಾವ ಬೆಲ್ಲನೂ ಆಗುತ್ತಾ ಅಥವಾ? ನೋಡಿ, ಇದು ಕೂಡ ನಮ್ಮೂರಿದು ಬೆಲ್ಲ. ಓಕೆ, ಕೇರಳದ ಬೆಲ್ಲ. ಇದೇ ಬೆಲ್ಲ ಆಗ್ಬೇಕು ಅಂತಿಲ್ಲ? ಇಲ್ಲ. ಅಂದ್ರೆ ನಾವು ಊರಿಗೆ ಹೋಗುವಾಗ ತರ್ತಾ ಇರ್ತೇವೆ, ಊರಿನ ನೆನಪಿಗಾಗಿ. ಹೌದು. ಅಂದ್ರೆ ಇಲ್ಲಿ ವೈಟ್ ಕಲರ್ ಬೆಲ್ಲ ಎಲ್ಲ ಸಿಕ್ಕುದು, ಇದು ಸ್ವಲ್ಪ ರೆಡ್ಡಿಶ್ ಕಲರ್ ಸಿಗುತ್ತೆ ಅನ್ಕೋತೀನಿ. ಇಂಥ ಬೆಲ್ಲನು ಸಿಕ್ಬಹುದು, ಆದ್ರೆ ನಾನು ಹುಡುಕುವಾಗ ನಮ್ಗೆ ಸಿಕ್ಕುದಿಲ್ಲ, ಅದಕ್ಕೆ ಹುಡುಕಿಲಿಕ್ಕೆ ಕಷ್ಟ ಆಗ್ತದಲ್ಲ. ಸೊ ಊರಿಗೆ ಹೋಗುವಾಗ ತರ್ತೇವೆ. ಸೊ ಊರಿಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಲಗೇಜ್ ಫುಲ್ ಏನಾದ್ರು ತಗೊಂಡೇ ಬರ್ತೇವೆ. ಓಕೆ. ಅಂದ್ರೆ ಇಲ್ಲಿ ಏನು ಸಿಕ್ಕುದಿಲ್ಲ, ಅದನ್ನು ಪರ್ಚೇಸ್ ಮಾಡ್ತೇವೆ. ಬೆಲ್ಲ ಪಾಕ ಮಾಡುದು ಉದ್ದೇಶ ಅಂದ್ರೆ ಅದರಲ್ಲಿ ಏನಾದ್ರೂ ಕೊಳೆ ಎಲ್ಲ ಇರಬಹುದಲ್ಲ, ಫಿಲ್ಟರ್ ಮಾಡಿದ್ರೆ ಒಳ್ಳೇದು. ಅದಕ್ಕೆ ಅದನ್ನ ಮತ್ತೆ ಸೋಸ್ಕೊಳ್ತೇವೆ. ಹೌದು. ಎಲ್ಲಾದ್ರೂ ಕತ್ತಿಯಲ್ಲಿ, ನೈಫಲ್ಲಿ ತುರ್ದಾಗುತ್ತೆ. ಹೌದು, ಆಗ ಬೇಗ ಮೆಲ್ಟ್ ಆಗುತ್ತದೆ. ಮತ್ತೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಸ್ವೀಟ್ ತೆಗೆದ್ರೆ ಸಾಕು. ಫುಲ್ ಲೈಟ್ ಸ್ವೀಟ್ ಬೇಕಾದವರಿಗೆ ಸ್ವಲ್ಪ ಲೈಟ್ ಆಗಿ ಮಾಡ್ಕೊಳ್ಳಿ. ಹೌದೌದು. ನಾವು ಬೆಲ್ಲದಲ್ಲಿ ಸ್ವೀಟ್ ಮಾಡೋದಕ್ಕೂ ಸಕ್ಕರೆಯಲ್ಲಿ ಸ್ವೀಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ?
ಈಗಲೇ ಬೇಗ ಆದಷ್ಟು ಬೇಗ ಮೆಲ್ತಾ ಇತ್ತು. ಹೌದು. ಸ್ಟವ್ ಬಂದ್ ಮಾಡ್ತೇನೆ. ಮತ್ತೆ ಕಲರ್ ಚೇಂಜ್ ಆಗ್ತದೆ ಅದಕ್ಕೆ. ಎಸ್, ತುಂಬಾ ಡಾರ್ಕ್ ಆಯ್ತು. ಹೌದೌದು. ಓಕೆ, ಫಿಲ್ಟರ್ ಮಾಡಬೇಕಂತ ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ಅದೇ ಎಲ್ಲೂ ನೀವು ಹೌದೌದು. ಧೂಳು ಕಾಣ್ತಾ ಇಲ್ಲ. ಸೊ ಇವಾಗ ಪಾಕ ರೆಡಿ ಆಗಿದೆ. ಅದನ್ನು ಆ ಸೈಡ್ಗೆ ಶಿಫ್ಟ್ ಮಾಡೋದಾ? ಓಕೆ, ಡನ್. ನೆಕ್ಸ್ಟ್ ಒಂದು ಬಾಣಲೆ ಇಡಿ. ಮಾಡಲೇಬೇಕು. ಬಾಣಲೆ ಇಟ್ಟಾಯ್ತು. ನೆಕ್ಸ್ಟ್ ಬನಾನಾ ಓಕೆ, ಕಟ್ ಮಾಡಿದ್ದನ್ನು ಇಡ್ತೇನೆ. ಇದು ಯಾವ ಬನಾನಾ ತಗೊಂಡಿದ್ದೀರಾ ಮೇಡಮ್? ನೇಂದ್ರ ಬನಾನಾ. ನೇಂದ್ರ ಬನಾನಾ ಇದೇ ಆಗ್ಬೇಕು ಅಂತ ಸ್ಪೆಸಿಫಿಕ್ ಆಗಿ ರೂಲ್ಸ್ ಇದೆಯಾ? ಅಂದ್ರೆ ಇದರಲ್ಲಿ ಮಾಡುವಾಗ ಟೇಸ್ಟ್ ಬೇರೆ, ಕದಲಿ ಬನಾನೆಯಲ್ಲಿ ಮಾಡುವಾಗ ಟೇಸ್ಟ್ ಬೇರೆ. ಸೊ ಟ್ರೈ ಮಾಡಿ ನೋಡಬಹುದು ಅದ್ರ. ಹೌದು, ಕರೆಕ್ಟ್. ಅಂಡ್ ನೀವು ಟ್ರೈ ಮಾಡಿದ್ದು ಬೆಸ್ಟ್ ಅಂತ ಅನ್ಸುತ್ತೆ. ನನಗೆ ಇದು ಇಷ್ಟ ಆಯ್ತು. ಹೆಚ್ಚಾಗಿ ನಾವು ನೇಂದ್ರ ಅಡಿಗೆ ಅಂದ್ರೆ ಇದು ಬೇಗ ಮೆಲ್ಟ್ ಆಗುದಿಲ್ಲ. ಓಕೆ, ಕದಲಿ ಆದ್ರೆ ಸ್ವಲ್ಪ ಬಾಯ್ಲ್ ಆಗುವಾಗ ಮೆಲ್ಟ್ ಆಗುತ್ತೆ. ಹೌದು, ಕರೆಕ್ಟ್. ಇವಾಗ ಪಾಕ ಹಾಕುವ ಸ್ವಲ್ಪ ಇದಕ್ಕೆ ಹಾಕದರ? ಹೌದೌದು. ಡೈರೆಕ್ಟ್ ಇದಕ್ಕೆ ಹಿಂಗೆ ಹಾಕಿ ಸಾಕಾಗ್ತದೆ. ಸೊ ಪಾಕದಲ್ಲ ಇದನ್ನ ಫ್ರೈ ಮಾಡ್ಕೋಬೇಕು. ಹೌದೌದು. ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿಬಿಡಿ. ಸ್ವಲ್ಪ ಸಾಕು. ಗೆಸ್ಟ್ ಎಲ್ಲ ಬರುವಾಗ ಒಂದು ಸ್ಪೆಷಲ್ ಡಿಶ್ ಆಗಿ ಕೊಡಬಹುದು. ನಾನು ಇದನ್ನು ಇದುವರೆಗೂ ಕೇಳಿಲ್ಲ, ತಿಂದಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಅನ್ಕೊಳ್ತೀನಿ. ಅಂಡ್ ಹೆಂಗ್ ಬರುತ್ತೆ ಇದು ಟೇಸ್ಟ್? ಐ ಮೀನ್ ತುಂಬಾನೇ ಚೆನ್ನಾಗಿ ಬರುತ್ತಾ? ತುಂಬಾ ಚೆನ್ನಾಗ್ತದೆ ಪಪ್ಪಡ ಜೊತೆ ತಿನ್ನುವಾಗ. ಓ, ಇದನ್ನ ಪಪ್ಪಡ ಜೊತೆ ತಿನ್ಬೇಕಾ? ಹೌದೌದು. ಹಂಗೆ ತಿನ್ನೋದಲ್ಲ ಸ್ವೀಟ್ ಅಂದ್ರೆ? ಅಲ್ಲ, ನಾವು ನಾರ್ಮಲ್ ಕಾಂಬಿನೇಷನ್ ಅಂತ ಹಿಂಗೆ ತಿಂತೀವಿ. ಎಲ್ಲ ಕಾಂಬಿನೇಷನ್ ಹಪ್ಪಳ. ಓಕೆ, ಸೊ ಸ್ವೀಟಿಗೆ ಒಂದು ಹಪ್ಪಳದ ಜೊತೆ ಕಾಂಬಿನೇಷನ್ ಮಾಡಿ ತಿನ್ನೋದು ನಾನು ಫಸ್ಟ್ ಟೈಮ್ ಕೇಳ್ತಿರೋದು ಇದು. ಹೌದು, ನಮ್ಗೆ ಎಲ್ಲ ಪಾಯಸಕ್ಕೆ ಹಪ್ಪಳ ಹಾಕಿ ತಿನ್ನೋದಲ್ಲ. ಓಕೆ, ಸೊ ಇದು ಅಷ್ಟೇ ಹಪ್ಪಳದ ಜೊತೆಗೆ ತಿನ್ನೋದು. ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನನಗಂತೂ. ನಾನು ಇದುವರೆಗೂ ಹಿಂಗೆ ತಿಂದಿಲ್ಲ. ಅಂದ್ರೆ ಬರೀ ಸ್ವೀಟ್ ತಿಂದ ಅಭ್ಯಾಸ, ಆದ್ರೆ ಬರೀ ಹಪ್ಪಳ ಊಟದ ಜೊತೆಗೆ. ಅಂದ್ರೆ ಇದು ಹುಡಿ ಆಗಬಾರ್ದು, ಬಟ್ ಬನಾನದ ಒಳಗೆ ಹೋಗ್ಲೂ ಬೇಕು ಸಿರಪ್ ಎಲ್ಲ. ಬನಾನಾ ನಾವು ಸ್ಮ್ಯಾಶ್ ಮಾಡಕ್ಕೆ ಇಲ್ಲ, ಹಂಗೆ ಜಸ್ಟ್ ಈಗನೇ ಫ್ರೈ ಮಾಡಿಕೊಂಡೇ ಹೋಗ್ಬೇಕು. ಅದು ಅಬ್ಸಾರ್ಬ್ ಮಾಡ್ಕೋಬೇಕು. ಹೌದೌದು. ಇಟ್ಕೋಬೇಕು. ಇದು ನೋಡುವಾಗಲೇ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ನನಗೆ. ನಂಗೆ ಇದ್ರದ್ದು ಐಡಿಯಾನೇ ಇಲ್ಲ ಆ್ಯಕ್ಚುಲಿ ಹೆಂಗೆ ಬರುತ್ತೆ ಟೇಸ್ಟು ಅಂತ. ಇದಂದರೆ ಒಂದು ಸ್ಪೆಷಲ್ ಡಿಶ್. ಫಸ್ಟ್ ಆ್ಯಕ್ಚುಲಿ ಇದು ಒಂದು ಬನಾನಾ ಹಾಕಿ ಒಂದು ಹಪ್ಪಳ ಹಾಕೋದು, ಪ್ಲಸ್ ಒಂದು ಬನಾನಾ ಹಾಕೋದು, ಅದರ ಜೊತೆಗೆ ಹಾಕ್ತಿರಲ್ಲ ಆ ಥರ. ಗಂಡಸರಾದರೆ, ಜೆಂಟ್ಸಲ್ಲಾದರೆ ಆ ಥರ 10 ಸ್ಟೆಪ್ ಮಾಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ತಿನ್ನೋದು. ಆದರೆ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಒಂದು ತಿನ್ನುವಾಗನೇ ಸಾಕಾಗ್ತದೆ ನಮಗೆ. ಅದರಲ್ಲಿ ಸಹ ಅದೇ ಐದಿಹ್ಯ ಅಂತ ಉಂಟು. ಡ್ರೈ ಆಗ್ತಾ ಬಂತು. ಕೊಕೊನಟ್ ಆ್ಯಡ್ ಮಾಡ್ತೇನೆ. ಇದು ಸಹ ಹಾಗೇ ಗ್ರೈಂಡ್ ಮಾಡಿ ಹಾಲಲ್ಲಿ ಸಹ ಮಾಡ್ಬೋದು, ಅಥವಾ ಹೀಗೆ ಡೈರೆಕ್ಟ್ ಕೊಕೊನಟ್ ಹಾಕ್ಬೋದು. ಹಾಲಲ್ಲಿ ಹಾಕುವಾಗ ಇನ್ನೂ ಸ್ವಲ್ಪ ಟೇಸ್ಟ್ ಬರ್ತದೆ. ಇಷ್ಟೇನಾ? ಹಾಂ, ಆಯಿತು. ಆಲ್ಮೋಸ್ಟ್ ಆಯಿತು. ಸೊ ಮಾಡೋಕ್ಕೂ ತುಂಬಾ ಈಸಿ ಉಂಟು. ಬೇಕಾದರೆ ತುಪ್ಪ ಸೇರಿಸಬಹುದು. ಮಕ್ಕಳಿಗೆಲ್ಲ ಕೊಡುವಾಗ ಮಕ್ಕಳಿಗೆ ಇಷ್ಟ ಆಗ್ತದೆ. ಟಿಫಿನ್ಗೆ ಈಗ ನರ್ಸರಿ ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸಲ್ಲಿ 10 ಗಂಟೆಗೆ ತಿನ್ನಲಿಕ್ಕೆಲ್ಲ, ಅಂದರೆ ಬನಾನಾ ಅಲ್ಲ, ನೇಂದ್ರ ಬನಾನಾ ಆಗುವಾಗ ಸ್ವಲ್ಪ ಹೊಟ್ಟೆ ಅವರಿಗೆ ಫುಲ್ ಆಗ್ತದೆ. ಹಾಗೆ ಕೊಡೋ ಬದಲು ಹಿಂಗೆ ಮಾಡ್ಕೊಂಡು. ಹೌದೌದು. ಇದೇ ಪಲ ರೀತಿಯಲ್ಲಿ ಮಾಡ್ತಾರೆ. ಕೆಲವರು ತುಂಬ ಸ್ಲೈಸ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮಾಡ್ತಾರೆ, ಕೆಲವರು ಉದ್ದಕ್ಕೆ ಕಟ್ ಮಾಡಿ ಮಾಡ್ತಾರೆ, ಕೆಲವರು 2 ಪೀಸ್ ಮಾಡಿಕೊಂಡು ಮಾಡ್ತಾರೆ. ಹೇಗೆ ಸಹ ಮಾಡ್ಬೋದು. ಕೆಲವರು ಸಣ್ಣ ಸಣ್ಣ ಪೀಸ್ ಚಾಪ್ಸ್ ಹಾಕ್ಕೊಂಡು ಹಾಗೆ ಮಾಡ್ತಾರೆ. ಈಗ ಬನಾನಾ ಒಳಗೆ ಸಿಹಿ ಎಲ್ಲ ಸೇರಿ ಆಲ್ಮೋಸ್ಟ್ ಆಯ್ತು. ಈಗ ಈ ಟೈಮಲ್ಲಿ ನಾವು ಹಪ್ಪಳ ಕಾಯಿಸಲಿಕ್ಕೆ ಎಣ್ಣೆ ಇಡುವ. ಹಪ್ಪಳ ಕಾಯಿಸಕ್ಕೆ ಎಣ್ಣೆ ಬೇಕು. ಹೌದೌದು. ನಿಮ್ಗಾಗಲೇ ಗೊತ್ತಿರುತ್ತೆ, ಇದು ನಮ್ಮ ಕಿಚನ್
ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ನನ್ನ ಕಿಚನ್ ನಲ್ಲಿ ಕೂಡ ಇದು ಕ್ವೀನ್ ಆಗಿದೆ ಈಗ. ಎಸ್, ಎಲ್ಲರ ಕಿಚನ್ ಕ್ವೀನ್ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೋಡಿ ಇವಾಗ ಅದಾಗಿದೆ. ಬಂದ್ ಮಾಡುವ. ಆಫ್ ಮಾಡೋದಾ? ಓಕೆ. ಸೊ ಇನ್ನು ನಮ್ದು ಹಪ್ಪಳ ತಯಾರು. ಫೈನ್. ಸೊ ಇನ್ನೇನು ಕಾದಿದೆ ಅನ್ಕೋತೀನಿ ನಾನು. ಆಯ್ತು. ಹಪ್ಪಳ. ಸೊ ಇಲ್ಲಿಗೆ ಪಪ್ಪಡನೂ ರೆಡಿ ಆಯ್ತು. ಓಕೆ. ಸೊ ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದ್ದಿತ್ತು ಕಲರು. ಓಕೆ, ಪಪ್ಪಡ ಇಡ್ತೇನೆ. ಬಿಸಿ ಬಿಸಿಯಾದ ಪಪ್ಪಡಂ ಪഴം ನುറുക്ക്. ಪಪ್ಪಡಂ പഴം ಪಳಂ നുറുക്ക്. ನುರುಕು ಕರೆಕ್ಟಾ? ಮುರುಕು. ಪಪ್ಪಡಂ ಪಳಂ ಮುರುಕು. ಸೊ ಇದು ನೋಡೋಕ್ಕೂ ಚೆನ್ನಾಗಿದೆ ಆ್ಯಂಡ್ ಇದನ್ನು ತಿನ್ನೋದು ಹೇಗೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ತಿನ್ಬೇಕಾದ್ರೆ ನೀವೇ ನಂಗೆ ಹೇಳ್ಕೊಡ್ಬೇಕಾಗುತ್ತೆ ಹೆಂಗೆ ಇದನ್ನು ತಿನ್ನೋದು ಅಂತ. ಬಿಕಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಟೇಸ್ಟ್ ಕೂಡ ಮಾಡ್ತಾ ಇದ್ದೀನಿ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನೊಮ್ಮೆ ಹೆಸರು ಪಪ್ಪಡಂ പഴം മുറുക്ക്. ಪಳಂ ಮುರುಕ್. ಥ್ಯಾಂಕ್ ಯು. ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಪಪ್ಪಡಂ ಪಳಂ ಮುರುಕ್ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಯಿತು. ಇದನ್ನು ತಿನ್ನೋದು ಹೇಗೆ ನಂಗಂತೂ ಗೊತ್ತಿಲ್ಲ, ಮೇಡಮ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೂ ಮುನ್ನ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪಪ್ಪಡಂ ಪಳಂ ಮುರುಕ್ ತಯಾರಿಸುವ ವಿಧಾನ. ಮೊದಲು ಬೆಲ್ಲಕ್ಕೆ ಮುಳುಗುವಷ್ಟು ನೀರು ಹಾಕಿ ಕರಗಿಸಿ ಪಾಕ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ ನೇಂದ್ರ ಬಾಳೆಹಣ್ಣನ್ನು ಹುರಿದು ಬೆಲ್ಲದ ಪಾಕ ಸೇರಿಸಿ ಹುರಿದು ಬೇಯಿಸಿ. ಪಾಕ ಪೂರ್ತಿ ಹೀರಿದ ನಂತರ ತೆಂಗಿನ ತುರಿ ಸೇರಿಸಿ ಹುರಿದು ಬೇಯಿಸಿಕೊಳ್ಳಿ. ಈಗ ರುಚಿಕರವಾದ ಕೇರಳದ ಸ್ಪೆಷಲ್ ಪಪ್ಪಡಂ ಪಳಂ ಮುರುಕ್ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿಯಾದಂತಹ ಕೇರಳ ಡಿಶ್ ಅಂತೂ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಡಿಶ್ಶು ಕೇರಳದ್ದಾಗಿರುತ್ತಾ, ಕರ್ನಾಟಕದ್ದಾಗಿರುತ್ತಾ, ಅಥವಾ ಬೇರೆನೇ ಊರಿದ್ದಾಗಿರುತ್ತಾ ಮೇಡಮ್ ಹತ್ರ ಕೇಳೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರ್. ಸೊ ವೀಕ್ಷಕರೇ, ಈಗಾಗಲೇ ಒಂದು ಕೇರಳದ ಡಿಶ್ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಯಾವ ಸ್ಟೇಟಿಗೆ ಹೋಗ್ತಾ ಇದ್ದೀವಿ ಅಥವಾ ನಮ್ಮ ಕರ್ನಾಟಕ ಸ್ಟೇಟ್ ಇದ್ದೇ ಮಾಡ್ತಾ ಇದ್ದೀವ, ಒಂದು ಕ್ವಶನ್ ಮಾರ್ಕ್ ಆಗಿ ಆಗ ಬಿಟ್ಟಿದ್ದೆ. ಸೊ ಏನು ಮಾಡ್ತಾರೆ ಮೇಡಮ್, ಅವ್ರ ಹತ್ರನೇ ಕೇಳೋಣ ಬನ್ನಿ. ಸೊ ಎಸ್ ಮೇಡಮ್, ಈಗ ಆಲ್ರೆಡಿ ಕೇರಳ ಡಿಶ್ ರೆಡಿ ಆಗಿದೆ ನಮ್ಮ ಅಡುಗೆ ಮನೆಯಲ್ಲಿ. ಸೊ ನೆಕ್ಸ್ಟ್ ಯಾವ ಡಿಶ್ ಮಾಡ್ತಾ ಇದ್ದೀವಿ? ನೆಕ್ಸ್ಟ್ ನಾವು ಪಂಜಾಬಿಗೆ ಹೋಗುವಲ್ಲ. ಪಂಜಾಬಿಗೆ. ಸೊ ಕೇರಳದಿಂದ ಪಂಜಾಬಿಗೆ ಎಷ್ಟು ಗಂಟೆ ಜರ್ನಿ ಇದೆ? ನೋಡು, ಒಂದು ಅರ್ಧ ಗಂಟೆ ಜರ್ನಿ. ಓಕೆ ಫೈನ್, ಸ್ಟಾರ್ಟ್ ಮಾಡೋಣ. ಏನು ಮಾಡ್ಬೇಕೀಗ? ಈಗ ಪಂಜಾಬಿ ಪರಾತ ಮಾಡಿಕೊಡ್ತೇವೆ. ಓಕೆ, ಸೊ ಸ್ಟಾರ್ಟಿಂಗ್ ಏನು ಬೇಕು? ಸ್ಟಾರ್ಟಿಂಗ್ ಫಸ್ಟ್ ಟೊಮೆಟೊನು ಮಿಕ್ಸಿಯಲ್ಲಿ ಮಿಕ್ಸಿ ಮಾಡ್ಕೋಬೇಕು. ಓಕೆ, ಎಸ್. ಇದೀಗ ಫೈನ್ ಪೇಸ್ಟ್ ಆಗಬೇಕಾ? ಸ್ವಲ್ಪ ಅದು ಮಾಡಿ ಆಮೇಲೆ ಇದೆಲ್ಲ ಆ್ಯಡ್ ಮಾಡಲಿಕ್ಕಿದೆ. ಸಾಕಾಗುತ್ತೆ ಇಷ್ಟ? ಹಾಂ, ಸಾಕು. ಈಗ ಶುಂಠಿ ಹಾಕ್ತೇನೆ. ಹಾಂ, ಕಟ್ ಮಾಡಿದ್ದು ಸೋಂಪು, ಗಾರ್ಲಿಕ್ ಹಾಕ್ತೇನೆ, ಕಾಯಿ ಮೆಣಸು ಹಾಕ್ತೇನೆ. ಓಕೆ, ಇನ್ನೊಂದು ಸಲ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೋಬೇಕು. ಓಕೆ,
ಇವಾಗ ಗೋಧಿ ಹುಡಿ ಹಾಕ್ತೇನೆ. ಗೋಧಿ ಹುಡಿ, ಓಕೆ. ಇದು ಯಾವ ರೀತಿ ರೆಸಿಪಿ? ಅಂದರೆ ಊಟಕ್ಕೆ ಆಗುವಂಥ ರೆಸಿಪಿ ಅಥವಾ ಸ್ನ್ಯಾಕ್ ಟೈಪಾ? ಸ್ನ್ಯಾಕ್ ಊಟಕ್ಕೆ ಆಗ್ಬೋದು. ಪಂಜಾಬಿ ರೋಟಿ, ಪರಾಠ. ಓಕೆ ಓಕೆ, ಊಟಕ್ಕೆ ಆಗ್ಬೋದು. ಓಕೆ ಓಕೆ. ನೀವು ಪರಾಠ ಅಂತ ಹೇಳಿದ್ ನಾನು ಕೇಳಿಸ್ಕೊಂಡಿಲ್ಲ. ಓಕೆ. ಸ್ವಲ್ಪ ಓಮ ಕಾಳು ಓಕೆ, ಹಾಕುವ. ಉಪ್ಪು ಹಾಕ್ತೇನೆ. ಉಪ್ಪು, ಓಕೆ. ಇವಾಗ ಫಸ್ಟ್ ಒಂದು ಸಲ ಕಲಿಸುವ, ಮತ್ತೆ ಬೇಕಾದ್ರೆ ನೀರನ್ನು ಆ್ಯಡ್ ಮಾಡುವ. ಫೈನ್. ಸೊ ಟೊಮ್ಯಾಟೊ ಏನು ಗ್ರೇವಿ ಮಾಡ್ಕೊಂಡಿದ್ದೀವಿ, ಅದು ಗ್ರೇವಿ ಅಲ್ಲ, ಸಾರಿ, ಟೊಮ್ಯಾಟೊನ ಏನು ನಾವು ಪ್ಯೂರಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಕಲಿಸ್ಕೋಬೇಕು. ಆ್ಯಕ್ಚುಲಿ ನೈಟ್ಗೆಲ್ಲ ಚಪಾತಿ ಪರಾಟ ಮಾಡೋದಾದ್ರೆ ಒಂದು ಮಧ್ಯಾಹ್ನ ಕಳಿಸಿದ್ರೆ ಸಾಫ್ಟ್ ಆಗುತ್ತೆ. ಸೊ ಎಷ್ಟು ಟೈಮ್ ಜಾಸ್ತಿ ಇರ್ತೀವಿ ಅಷ್ಟು ಸಾಫ್ಟ್ ಆಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕಿ. ಓಕೆ. ಪ್ಯೂರಿ ಇದ್ದೆ ನೀರು ಚೂರಿದೆ, ನೋಡ್ಕೊಂಡು ಹಾಕಿ. ನೀವು ಪಂಜಾಬಿ ಪರಾಟ ಎಲ್ಲಿಂದ ಕಲ್ತ್ರಿ? ಇದು ಮಗಳದು ಫೇವರೈಟ್ ಡಿಶ್. ಓಕೆ. ಸೊ ನೋಡ್ಕೊಂಡು ಹೌದೌದು, ಯೂಟ್ಯೂಬಲ್ಲಿ ನೋಡಿ ಮನೆಯಲ್ಲಿ ಮಾಡೋದು. ಓಕೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಆಯಿಲ್ ಡ್ರಾಪ್ಸ್. ಎಸ್, ಜಾಸ್ತಿ ಬೇಡ, ಸ್ವಲ್ಪ. ಸಾಕು ಸಾಕು. ಇದು ಈ ಪರಾಟನ ಹಿಂಗೆ ತಿನ್ನಕ್ಕಾಗುತ್ತಾ ಅಥವಾ ಏನಾದ್ರು ಗ್ರೇವಿ ಬೇಕಾಗುತ್ತಾ? ಇದಕ್ಕೆ ಆಕ್ಚುಲಿ ಗ್ರೇವಿ ಬೇಡ, ಯಾಕಂದ್ರೆ ಖಾರ ಎಲ್ಲ ಉಂಟಲ್ಲ, ಅದೇ ಎಲ್ಲ ಆಡ್ ಮಾಡ್ಕೊಂಡಿದ್ದೀರಲ್ವಾ? ಆದ್ರೆ ಬೇಕು ಅಂತ ಹೇಳಿ ಸಾಸ್ ಅಲ್ಲಿ ತಿನ್ಬಹುದು ಅಥವಾ ಗ್ರೇವಿ ಮಾಡ್ಕೊಂಡ್ರು ಫೈನ್, ಚೆನ್ನಾಗಿರುತ್ತೆ. ಯಾವ್ದ್ರಲ್ಲಿ ತೊಂದರೆ ಇಲ್ಲ. ಹಂಗೆ ತಿನ್ನಕ್ಕೂ ಆಗುತ್ತೆ. ಹೌದೌದು. ಆಕ್ಚುಲಿ ಇದೊಂದು ಅರ್ಧ ಗಂಟೆ ಈಗನೇ ಇಟ್ಟರೆ ಒಳ್ಳೇದು. ಓಕೆ, ಸಾಫ್ಟ್ ಬರುತ್ತೆ. ಸಾಫ್ಟ್ ಬರ್ತದೆ. ಓಕೆ, ನಾವು ಸ್ಟಾರ್ಟ್ ಮಾಡು. ಓಕೆ, ಇದು ಮಾಡಿ. ಇಲ್ಲಿ ಮಕ್ಕಳಿಗೆಲ್ಲ ಮಾಡುವಾಗ ಕ್ಯಾರೆಟ್ ತುರಿ ಎಲ್ಲ ಹಾಕ್ಬಹುದು ಬೇಕಾದ್ರೆ, ಓಕೆ, ತೊಂದರೆ ಇಲ್ಲ. ಅದೇ ಆ ಮೂಲಕ ಅದು ಕ್ಯಾರೆಟ್ ತಿಂತಾರೆ. ಹೌದೌದು. ಓಕೆ. ಅಂಡ್ ಕಲರ್ಫುಲ್ ಆಗಿನೂ ಇರುತ್ತೆ ಕ್ಯಾರೆಟ್ ಹಾಕಿ. ಹೌದೌದು. ಸೊ ಇದು ದಪ್ಪಕ್ಕಿರುತ್ತಾ ತೆಳ್ಳಗೆ ಬರಬೇಕಾ? ತೆಳ್ಳು ಇರ್ತದೆ. ಮಾಮೂಲಿ ನಾವು ಹೇಗೆ ಚಪಾತಿ ಮಾಡ್ತೀರಾ. ಸೊ ಅಷ್ಟರಲ್ಲಿ ನಾವು ತವಾ ಇಟ್ಕೊಳ್ಬೇಡ ನಮ್ಮ. ಸೊ ತವಾ ಬಿಸಿ ಆಗುವಲ್ಲಿ ನಿಮ್ಮ ಪರಾಟ ಆಗುತ್ತೆ. ಈಗೇನೆ ಸ್ವಲ್ಪ ಕಲರ್ ಉಂಟು. ಅಲ್ಲಿ ನಡುವಲ್ಲಿ ಅದು ಕಾಣ್ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ. ಗ್ರೀನ್ ಅಂಡ್ ಆರೆಂಜಿಶ್ ಆಗಿ ಸ್ವಲ್ಪ ಟೊಮ್ಯಾಟೊ. ದೊಡ್ಡದಾದ್ರೆ ನಮಗೆ ಪೀಸ್ ಮಾಡಿ ಚಪಾತಿ ಮಾಡಬಹುದು, ಕಟ್ ಮಾಡಿ. ಸಣ್ಣದಾದ್ರೆ ಫುಲ್ ಬಿಸಿ ಆಯ್ತಲ್ಲ. ಎಸ್. ಸ್ವಲ್ಪ ತಿರುಗಿಸಿ. ಅಂಡ್ ಆ ಸೋಂಪು ಕಾಲು ನಡುವಲ್ಲಿ ಸಿಕ್ಕಿದಾಗ ಇನ್ನು ಚೆನ್ನಾಗಿರುತ್ತೆ ಅನ್ಕೋತೀನಿ ನಾನು. ಮತ್ತೆ ಓಮ್ ಹಾಕಿದ್ರಲ್ಲ, ಹೌದು, ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ. ಎಣ್ಣೆ ಹಾಕಿ ಸ್ವಲ್ಪ. ಓಕೆ. ಇದರಲ್ಲಿ ಸ್ಟಫಿಂಗ್ ನಾವು ಸ್ಟಫಿಂಗ್ ಜೊತೆಗೆ ಲಟ್ಟಿಸ್ತೀವಿ ಅಲ್ವಾ? ಇಲ್ಲಾಂದ್ರೆ ಹೆಚ್ಚಾಗಿ ಆಲೂ ಪರೋಟ ಮಾಡಬೇಕಾದ್ರೆ ಫಸ್ಟಿಗೆ ಉಂಡೆ ಮಾಡಿಕೊಂಡು ಫಿಲ್ಲಿಂಗ್ ಮಾಡಿ ಆಮೇಲೆ ಲಟ್ಟಿಸುವಾಗ ಅದು ಸ್ಟಫಿಂಗ್ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಇದ್ರಲ್ಲಿ ಹಂಗಿಲ್ಲ, ಕಂಪ್ಲೀಟ್ ಒಟ್ಟಿಗೆ ಅದ್ರ ಜೊತೆಗೆ ಮಿಕ್ಸ್ ಆಗಿರುತ್ತೆ. ಹೌದು, ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗುತ್ತೆ. ಸೊ ಒಂದು ರೆಡಿ ಆಯ್ತು. ಹೌದು. ಎಕ್ಸಸ್ ಪೌಡರ್ ಇದ್ರೆ ಹೋಗ್ತದೆ. ಓಕೆ. ತುಂಬ ಸಾಫ್ಟ್ ಉಂಟು ಚಪಾತಿ. ನೋಡುವಾಗಲೇ ಸಾಫ್ಟ್ ಅಂತ ಕಾಣುತ್ತೆ.
ನಾವು ಈಗ ತುಂಬಾ ಹೊತ್ತು ಇಟ್ಟಿಲ್ಲ ಆಕ್ಚುಲಿ, ಇನ್ನೂ ಸ್ವಲ್ಪ ಹೊತ್ತು ಇಟ್ಟಿದ್ರೆ ಇದಕ್ಕಿಂತಲೂ ಸಾಫ್ಟ್ ಬರ್ತಿತ್ತು. ಓಕೆ, ರೆಡಿ ಆಯಿತು. ಎಸ್. ಬಿಸಿ ಬಿಸಿಯಾದ ಪಂಜಾಬಿ ಪರೋಟ ರೆಡಿ ಆಯಿತು. ಸೊ ಕೇರಳದಿಂದ ಪಂಜಾಬಿಗೆ ಎಷ್ಟೊತ್ತು ಜರ್ನಿ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಜರ್ನಿ ಅಂತೂ ಈಗ ಬೇಗನೆ ಆಯಿತು ಅಲ್ವಾ? ಥ್ಯಾಂಕ್ ಯು ಮೇಡಮ್. ಪಂಜಾಬಿ ಪರಾಟ ತಿನ್ನಕ್ಕೆ ಪಂಜಾಬಿಗೆ ಹೋಗ್ಬೇಕಂತಿಲ್ಲ, ಮನೆಯಲ್ಲಿ ಕೂತು ಮಾಡ್ಕೋಬಹುದು. ಆದರೆ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪಂಜಾಬಿ ಪರೋಟ ತಯಾರಿಸುವ ವಿಧಾನ. ಮೊದಲು ಟೊಮ್ಯಾಟೊವನ್ನು ನುಣ್ಣಗೆ ರುಬ್ಬಿಕೊಂಡು ಶುಂಠಿ, ಸೋಂಪು, ಬೆಳ್ಳುಳ್ಳಿ, ಹಸಿಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಗೋಧಿ ಹಿಟ್ಟು, ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿದ್ದಲ್ಲಿ ಸ್ವಲ್ಪ ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ನಾದಿಕೊಂಡು 10ರಿಂದ 15 ನಿಮಿಷ ನೆನೆಯಲು ಇಡಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ತೆಳುವಾಗಿ ಲಟ್ಟಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪಂಜಾಬಿ ಪರಾಟ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಸೊ ಎಸ್ ಮೇಡಮ್, ಈಗ ಒಂದು ಕೇರಳ, ಒಂದು ಪಂಜಾಬ್, ಎರಡೂ ಇದೆ ನಮ್ಮ ಮುಂದೆ. ಸೊ ಫಸ್ಟಿಗೆ ಇದನ್ನು ತಿನ್ನೋದು ಹೇಗಂತ ಹೇಳ್ಕೊಡಿ, ಇದನ್ನು ಟೇಸ್ಟ್ ಮಾಡಿ. ಬಿಕಾಸ್ ಆಗದಿಂದ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ, ಫಸ್ಟ್ ಟೈಮ್ ನೋಡ್ತಾ ಇರೋದಂದೆ ಅಲ್ವಾ? ಸೊ ಹೆಂಗೆ ಮಾಡೋದಿನ್ನ? ಫಸ್ಟ್ ಒಂದು ಪ್ಲೇಟ್ ಇಡುವ. ಓಕೆ. ಆಮೇಲೆ ಒಂದು ಪೀಸ್ ಬನಾನಾ ಹಾಕುವ. ಓಕೆ, ಒಂದು ಪೀಸ್ ಬನಾನಾ ಸ್ವೀಟು. ಹೌದು. ಫಸ್ಟ್ ಇವಾಗ ಸ್ಮ್ಯಾಶ್. ಇದನ್ನು ಮ್ಯಾಶ್ ಮಾಡ್ಕೊಂಡ ನಂತರ ಹಪ್ಪಳದ ಜೊತೆ ತಿನ್ನೋದು. ಓಕೆ, ಹಪ್ಪಳನ ಇದಕ್ಕೆ ಸ್ವಲ್ಪ ಇದ್ರ ಜೊತೆಗೆ ಹಿಂಗೆ ತಿನ್ನೋದು ತೆಗೆದು? ಅಲ್ಲ, ಫಸ್ಟ್ ಪುಡಿ ಮಾಡೋದು. ಹೀಗೆ ಹಪ್ಪಳನೂ ಪುಡಿ ಮಾಡ್ಕೋಬೇಕು. ಹೌದೌದು. ನೈಸ್ ನೈಸ್. ಇನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ತಿನ್ನೋದು. ಓಕೆ, ಪಕ್ಕಾ ನಾಟಿ ಸ್ಟೈಲಲ್ಲಿ ಕೈಯಲ್ಲಿ ಹಿಂಗೆ ಮಾಡಿ ತಿನ್ನೋದಲ್ವಾ? ಓಕೆ, ತಗೊಳ್ಳಿ. ಸೊ ಇಲ್ಲಿ ನಾವು ಡಿಸಿಪ್ಲಿನ್ ಎಂತ ನೋಡಕ್ಕಿಲ್ಲ, ಹಂಗೆ ಸ್ಮ್ಯಾಶ್ ಮಾಡ್ಕೊಂಡು ತಿನ್ನೋದು ಅಲ್ವಾ? ಕರೆಕ್ಟ್ ಅಲ್ಲ ನಾನು ತೆಗ್ದಿರೋದು? ಸಖತ್ತಾಗಿ ಬಂದಿದೆ ಮ್ಯಾಮ್. ಟೇಸ್ಟ್ ತುಂಬ ತುಂಬ ಇಷ್ಟ ಆಯ್ತಿದೆ ಆ್ಯಕ್ಚುಲಿ. ಖಂಡಿತವಾಗ್ಲೂ ಇಷ್ಟು ಈಸಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಟೇಸ್ಟ್ ನೋಡೇ ಇಲ್ಲ? ಅಂದರೆ ನೀವು ತುಂಬ ಇಷ್ಟ ಆಗ್ತದಲ್ಲ, ಅದೇ ನೋಡ್ತಾ ಇದ್ರೆ ತಿನ್ನೋದನ್ನ. ಬಟ್ ನಿಜವಾಗ್ಲೂ ನಾನು ತುಂಬ ಇಷ್ಟ ಆಯ್ತು ನನಗೆ. ಇಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಅದಕ್ಕೆ ಇದು ಬಪ್ಪಡ ಇದ್ರೇನೆ ಅದು ಚಂದ, ಇಲ್ಲಾಂದ್ರೆ ಇಷ್ಟು ಚೆನ್ನಾಗಿರಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಹೇಳಿದ ರೀತಿಯೇ ನಾವು ನಾರ್ಮಲ್ ಬನಾನಾ ಯೂಸ್ ಮಾಡ್ಕೊಂಡಿದ್ರೆ ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅನ್ಕೋತೀನಿ ನಾನು. ನೇಂದ್ರ ಬನಾನಾನೇ ಇದಕ್ಕೆ ಕರೆಕ್ಟಾಗಿರೋ ಟೇಸ್ಟ್ ಕೊಡ್ತಾ ಇದೆ. ಸಖತ್ತಾಗಿ ಬಂದಿದೆ. ಬಟ್ ಈಗ ನಾವು ಪರಾಟ ಟೇಸ್ಟ್ ನೋಡ್ಕೋಬೇಕು. ಸೊ ಇದನ್ನ ಆಮೇಲೆ ನಾನು ನೀಟಾಗಿ ಮುಗಿಸ್ತೀನಿ. ಓಕೆನಾ? ಸೊ ಈಗ ಸದ್ಯಕ್ಕೆ ಸೈಡಲ್ಲಿ ಇಟ್ಬಿಡೋಣ, ಆಮೇಲೆ ನೀಟಾಗಿ ಅದನ್ನ ಮುಗಿಸ್ಬಿಡ್ತೀನಿ. ಓಕೆ. ಸೊ ಆ್ಯಂಡ್ ಈಗ ಪಂಜಾಬಿಗೆ ಹೋಗಿ ಪಂಜಾಬಿನ ಪರಾಟ ಸಾಸ್ ಜೊತೆ ಕೂಡ ತಿನ್ನಬಹುದು. ಓಕೆ, ನಿಮಗೆ ಚಟ್ನಿ ಮಾಡಿಕೊಟ್ಟಿದ್ದೀರಲ್ಲ, ಆಲ್ರೆಡಿ ಹೇಳಿದ ರೀತಿಯೇ ಸೋಂಪು ಕಾಳು ನಡುವೆ ಸಿಗಬೇಕಾದ್ರೆ ಇನ್ನಷ್ಟು ಟೇಸ್ಟ್ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಫುಲ್ ಆನ್ ಟೊಮ್ಯಾಟೊದ್ದೇ ಒಂಚೂರು ಫ್ಲೇವರ್ ಇದೆ. ಯಾಕಂದರೆ ನಾವು ಪ್ಯೂರ್ನಾಗ ಗ್ರೈಂಡ್ ಮಾಡ್ಕೊಂಡು ಹಾಕಿದ್ದೀವಿ. ನಾರ್ಮಲ್ ಚಪಾತಿ ಮಾಡೋ ಬದಲು ಈ ರೀತಿ ಒಂದು ಪರಾಟ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ, ಹೆಲ್ದಿನು. ಬಿಕಾಸ್ ಟೊಮ್ಯಾಟೊ ಅಟ್ಲೀಸ್ಟ್ ಈ ಮೂಲಕನಾದರೂ ನಾವು ಕನ್ಸ್ಯೂಮ್ ಮಾಡ್ಕೋತೀವಿ. ಎರಡು ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿವರೆಗೂ ಬಂದು ಒಂದು ಕೇರಳ ಡಿಶ್ ಹಾಗೆಯೇ ಪಂಜಾಬಿ ಡಿಶ್ ಮಾಡಿಕೊಟ್ಟಿರೋದಕ್ಕೋಸ್ಕರ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಬರ್ತಾ ಇರಿ, ಬೇರೆ ಬೇರೆ ಸ್ಟೇಟ್ನ ನಮ್ಮ ಅಡುಗೆ ಮನೆಗೆ ತರ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಒಂದು ಕೇರಳ ಡಿಶ್, ಒಂದು ಪಂಜಾಬಿ ಡಿಶ್ ಹೇಗೆ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಯಿತು ಅಂತ. ನಂಗಂತೂ ಪರ್ಸ್ನಲಿ ಈ ಕೇರಳದ ಒಂದು ಸ್ವೀಟ್ ರೆಸಿಪಿ ಮೇಡಮ್ ಏನು ಮಾಡಿಕೊಟ್ರು ಅದರ ಹೆಸರಂತೂ ನೆನಪಿಲ್ಲ, ಬಟ್ ಇನ್ನೂ ಅದರ ಟೇಸ್ಟು ಬಾಯಲ್ಲಿ ಹಾಗೆ ಇದೆ. ಅಷ್ಟು
ಅಷ್ಟು ಸಖತ್ತಾಗಿ ಬಂದಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ಬಿಕಾಸ್ ಇಲ್ಲಾಂದ್ರೆ ಒಂದು ಅದ್ಭುತವಾದ ಸ್ವೀಟ್ನ ಮಿಸ್ ಮಾಡ್ಕೋತೀರಾ ಅಂತ ಹೇಳ್ತಾ, ಇದೇ ರೀತಿ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.